ಮಂಗಳೂರು ನಗರದ ತಣ್ಣೀರು ಬಾವಿ ಬಳಿ ಹುಡುಗಿಯನ್ನ ಹಿಂಬಾಲಿಸಿಕೊಂಡು ಬಂದ ಅನ್ಯ ಕೋಮಿನ ವ್ಯಕ್ತಿಯನ್ನ ಪ್ರಶ್ನಿಸಿದ್ದಕ್ಕೆ ಭವಿತ್ ಎಂಬ ಯುವಕನಿಗೆ ಆರೋಪಿ ಚೂರಿಯಿಂದ ಇರಿದಿದ್ದು ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರನ್ನ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದರು। ಈ ಕುರಿತು ಶಾಸಕರಿಗೆ ಮಾಹಿತಿ ನೀಡಿದ್ದ ಯುವಕ ಭವಿತ್ ಹಿಂದೂ ಯುವತಿಯೊಬ್ಬಳು ಮನೆಗೆ ಹೋಗ್ತಾ ಇದ್ದ ಸಂದರ್ಭ ಆರೋಪಿ ಸಾದಿಕ್ ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ। ಆಗ ಯುವತಿ ಭಯಗೊಂಡು ಧನುಷ್ ಎಂಬಾತನ ಮನೆಗೆ ಹೋಗಿ ನನಗೆ ಫೋನ್ ಮಾಡಿ ತಿಳಿಸಿದ್ದಾಳೆ। ಈ ವಿಚಾರವಾಗಿ ತಾನು ಸಾದಿಕ್ನನ್ನ ಪ್ರಶ್ನಿಸಿದಾಗ ಆತ ಕೆಟ್ಟದಾಗಿ ಬೈದು ಕೊಲ್ಲುವ ಉದ್ದೇಶದಿಂದ ಚೂರಿಯನ್ನ ಇರಿದಿದ್ದಾನೆ ಎಂದು ಮಾಹಿತಿ ನೀಡಿದರು। ಚೂರಿ ಇರಿದ ಆರೋಪಿ ತಣ್ಣೀರು ಬಾವಿಯ ನಿವಾಸಿ ಸಾದಿಕ್ ಎಂಬವನಾಗಿದ್ದು ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪಣಂಬೂರು ವಿಭಾಗದ ಎಸಿಪಿ ಅವರಿಗೆ ಸೂಚಿಸಿದ್ದೇನೆ ಎಂದು ಡಾಕ್ಟರ್ ಭರತ್ ಶೆಟ್ಟಿ ವೈ ಹೇಳಿದರು। ಇಂತಹ ಘಟನೆ ನಡೆಯದಂತೆ ತೀವ್ರ ನಿಗಾ ವಹಿಸಬೇಕು ಎಂದು ಎಚ್ಚರಿಸಿದರು। ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಸುನೀತಾ, ಯುವ ಮೋರ್ಚಾ ಪ್ರಮುಖರಾದ ಭರತ್ ರಾಜ್, ಸಂಚಿತ್ ಶೆಟ್ಟಿ, ರಾಹುಲ್, ಹರಿಪ್ರಸಾದ್ ಶೆಟ್ಟಿ, ದಿವೇಶ್, ತಿಲಕ್ ರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು। ಮನೆಗೆ ಹಿಂದಿರುಗುತ್ತಿದ್ದಂತ ಕಾಲೇಜ್ ವಿದ್ಯಾರ್ಥಿನಿಯವರ ಮೇಲೆ ಓರ್ವ ಇಲ್ಲಿನ ಓರ್ವ ಮತಾಂಧ ಹಿಂದೆ ಬಂದು ಅವಳಿಗೆ ಛೇಡಿಸುವಂತ ಕೆಲಸವನ್ನ ಮಾಡಿದ್ದಾನೆ, ಬಲಾತ್ಕಾರ ಮಾಡುವಂತ ಒಂದು ಯತ್ನವಂತ ಮಾಡಿರ್ತಾನೆ। ಹಾಗೆ ಈ ವ್ಯಕ್ತಿ ಅವಳನ್ನ ಹಿಂಬಾಲಿಸಿಕೊಂಡು ಬಂದಾಗ ಅವಳ ಹೆದರಿದಂತ ಅವಳು ತನ್ನ ಪರಿಚಯವರ ಮನೆಗೆ ಹೋದಾಗ ಈ ವ್ಯಕ್ತಿ ಅವಳನ್ನ ಅಲ್ಲಿಗೆ ಫಾಲೋ ಅಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿರ್ತಾನೆ। ಅಲ್ಲಿಗೆ ಹೋಗಿ ಅಲ್ಲಿಯವರು ಸ್ಥಳೀಯವರು ಎಲ್ಲರೂ ಸಹ ಸೇರಿ ಅವನನ್ನ ಪ್ರಶ್ನಿಸಿದಾಗ ಅವನು ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತಾ ಒಬ್ಬ ಯುವಕನಿಗೆ ಚೂರಿಯಿಂದ ಇರಿತವಂತ ಮಾಡಿರ್ತಾನೆ। ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಪೊಲೀಸರಿಗೆ ಸಹ ಈ ವಿಷಯಗಳನ್ನು ತಿಳಿಸಿರ್ತೇವೆ। ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕಂತ ಸೂಚನೆ ಕೊಟ್ಟಾಗ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರ್ತಾರೆ। ಅರೆಸ್ಟ್ ಮಾಡಿ ಆ ವ್ಯಕ್ತಿ ಜೈಲಲ್ಲಿದ್ದಾನೆ। ಇದರಲ್ಲಿ ಗಮನಿಸಬೇಕಾದಂತ ವಿಷಯ ಅಂತ ಹೇಳಿದ್ರೆ ಈ ರೀತಿಯ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವುದು ಕಡಿಮೆ। ಹಿಂದಿನ ಸಹ ಈ ರೀತಿಯ ಘಟನೆಗಳು ಜಾಸ್ತಿಯಾಗಿ ವೆಸ್ಟ್ ಬೆಂಗಾಲ್, ಉತ್ತರ ಭಾರತದಲ್ಲಿ ಆಗುವುದನ್ನು ನಾವು ಕೇಳ್ತಾ ಇದ್ದೇವೆ। ಇಲ್ಲಿ ಈ ರೀತಿಯ ವ್ಯವಸ್ಥೆ ಈಗ ಆಗುವುದನ್ನು ಕಂಡು ಬರ್ತಿದೆ। ಪೊಲೀಸರಿಗೆ ಸೂಚನೆಗಳನ್ನ ಕೊಟ್ಟಿದ್ದೇನೆ। ಈ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಘಟನೆಗಳಾದಾಗ ಸರಿಯಾದ ಶಿಕ್ಷೆ ಕೊಡುವಂತ ಕೆಲಸ ಮತ್ತು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು ಅನ್ನುವಂತ ಪೊಲೀಸರು ಕೆಲಸವನ್ನು ಸಹ ಮಾಡಬೇಕನ್ನುವಂತ ಸೂಚನೆಯನ್ನು ಪೊಲೀಸರಿಗೆ ಕೊಟ್ಟಿರ್ತೇನೆ।